ಲಕ್ಷ್ಮಿಯನ್ನು ಪೂಜಿಸಿದವರೇ ಇಲ್ಲ. ಎಲ್ಲ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತದ ಬಗ್ಗೆ ತಿಳಿಸುವಂತೆ ಕೈಲಾಸ ಪರ್ವತದಲ್ಲಿ ಶೋಭಾಯಮಾನವಾಗಿ ಪಾರ್ವತಿಯು ಈಶ್ವರನನ್ನು ಕೇಳುತ್ತಾಳೆ. ವರಲಕ್ಷ್ಮಿಯ ಮೂಲ ಸಾರವನ್ನು ಲೋಕಶಂಕರನು ಹೇಳುತ್ತಾನೆ. ಮೂಲವಾಗಿ ಮನುಷ್ಯರಿಗೆ ಬೇಕಾದ ಸಕಲ ಸಂಪತ್ತು, ಧನ ಧಾನ್ಯಾದಿ, ಪುತ್ರ ಪೌತ್ರಾದಿಗಳು, ದುಃಖವಿಲ್ಲದ ಸುಖಗಳನ್ನು ಕರುಣಿಸುವ ವ್ರತವೇ ವರಮಹಾಲಕ್ಷ್ಮಿ ವ್ರತ ಎಂದು. ಈ ವ್ರತವನ್ನು ಆಚರಿಸಿ ಅನೇಕ ಪುಣ್ಯಗಳನ್ನು ಮನುಷ್ಯನು ಪಡೆಯಬಹುದೆಂದು ಸಾಕ್ಷಾತ್ ಪರಶಿವನೇ ಹೇಳಿದ್ದಾನೆ. ಧೈರ್ಯ, ಕೀರ್ತಿ, ಯಶೋಲಾಭವನ್ನು ಕೊಡುವ ಈ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ಅದರ ಪ್ರಭಾವದಿಂದ ಸಕಲ ಸಂಪತ್ತನ್ನ ಪಡೆದುಕೊಳ್ಳಬಹುದು. ಶ್ರಾವಣ ಮಾಸದ 2ನೇ ಶುಕ್ರವಾರವೇ ಲಕ್ಷ್ಮಿ ವ್ರತವೆಂದು ಶಾಸ್ತ್ರವೇ ನಿರ್ಣಯ ಮಾಡಿದೆ. ವರಲಕ್ಷ್ಮಿ ವ್ರತದ ಪೂಜೆಯು ಭಗವಾನ್ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸುವ ಹಬ್ಬವಾಗಿದೆ. ಇದು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯಗಳಲ್ಲಿಯೂ ಅನೇಕ ಮಹಿಳೆಯರು ನಡೆಸಿಕೊಂಡು ಬರುವ ಪ್ರಮುಖ ಪೂಜೆಗಳಲ್ಲಿ ಒಂದಾಗಿದೆ. ಭವಿಷ್ಯೋತ್ತರ ಪುರಾಣ ಪ್ರಕಾರ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದಳೆಂದು ಹೇಳಲಾಗುತ್ತದೆ. ರಾಕ್ಷಸರು ಮತ್ತು ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನು ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿಯು ಉದ್ಭವಿಸುತ್ತಾಳೆ. ಹೀಗಾಗಿ ಈ ವರಲಕ್ಷ್ಮಿಯ ವ್ರತ ದಿನ ತಾಯಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸುತ್ತಾರೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಆನೆಯ ಮೇಲೆ ಸವಾರಿ ಮಾಡುವ ಗಜಲಕ್ಷ್ಮಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಲಾಗಿದೆ. ಆಯುಧದ ಪ್ರಕಾರ ಗಜಲಕ್ಷ್ಮಿ ದೇವಿಯ ಅನುಗ್ರಹವನ್ನು ಪಡೆಯಲು ಈ ಹಬ್ಬವು ಬಹಳ ಮುಖ್ಯವಾಗಿದೆ. ಏಕೆಂದರೆ ಈ ದಿನ ಮಾಡುವ ಪೂಜೆ, ಕ್ರಮಗಳು, ಆಚರಣೆಗಳು ಸಂಪೂರ್ಣ ಫಲಿತಾಂಶವನ್ನ ನೀಡುತ್ತವೆ. ಮಹಿಳೆಯರು ಈ ಕಥೆಯನ್ನು ಓದುವ ಅಥವಾ ಕೇಳುವ ಮೂಲಕ ಅವರ ಮನೆಯ ದೀಪವು ಯಾವಾಗಲೂ ಬೆಳಗಿರುತ್ತದೆ. ಇನ್ನು ವರಲಕ್ಷ್ಮಿ ವ್ರತದ ಕಥೆಯ ಪ್ರಕಾರ ಈ ಒಂದು ವ್ರತವನ್ನ ಪುರಾಣ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದೆ. ಶಾಸ್ತ್ರಗಳ ಪ್ರಕಾರ ಮಹಾಭಾರತ ಕಾಲದಲ್ಲಿ ಮಹಾಲಕ್ಷ್ಮಿ ಹಬ್ಬ ಬಂದಾಗ ಆ ಸಮಯದಲ್ಲಿ ಹಸ್ತಿನಾಪುರದ ರಾಣಿ ಗಾಂಧಾರಿಯು ಕುಂತಿ ದೇವಿಯನ್ನು ಹೊರತುಪಡಿಸಿ ನಗರದ ಎಲ್ಲಾ ಮಹಿಳೆಯರಿಗೆ ಪ್ರಾರ್ಥನೆಯನ್ನು ಮಾಡಲು ಕರೆಯುತ್ತಾಳೆ. ಗಾಂಧಾರಿಯ 100 ಮಂದಿ ಕೌರವ ಮಕ್ಕಳು ಸಾಕಷ್ಟು ಮಣ್ಣನ್ನು ತಂದು ಸುಂದರವಾದ ಆನೆಯನ್ನ ಮಾಡಿ ಅರಮನೆಯ ಮಧ್ಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಹೆಂಗಸರೆಲ್ಲ ಗಾಂಧಾರಿಯ ಅರಮನೆಗೆ ಪೂಜೆಗೆ ಹೋಗತೊಡಗಿದಾಗ ಇದರಿಂದ ಕುಂತಿ ದೇವಿಯು ದುಃಖಿತಳಾಗುತ್ತಾಳೆ. ಅದಕ್ಕೆ ಅರ್ಜುನನು ಕುಂತಿಗೆ ಹೇಳುತ್ತಾನೆ, ಓ ತಾಯಿ, ನೀನು ಲಕ್ಷ್ಮೀ ಪೂಜೆಗೆ ತಯಾರು ಮಾಡು. ನಿನಗಾಗಿ ನಾನು ಮಣ್ಣಿನ ಆನೆಯಲ್ಲ, ಜೀವಂತ ಆನೆಯನ್ನೇ ತರುತ್ತೇನೆ ಎಂದು. ಕುಂತಿಯು ಪ್ರೀತಿಯಿಂದ ಪೂಜೆಯನ್ನ ಪ್ರಾರಂಭಿಸುತ್ತಾಳೆ. ಅಷ್ಟರೊಳಗೆ ಅರ್ಜುನನು ತನ್ನ ತಂದೆ ಇಂದ್ರನಿಂದ ಐರಾವತ ಆನೆಯನ್ನ ಸ್ವರ್ಗದಿಂದ ತರುತ್ತಾನೆ. ಗಾಂಧಾರಿ, ಕೌರವರು ಸೇರಿದಂತೆ ಎಲ್ಲರೂ ಕುಂತಿಯ ಆಸ್ಥಾನಕ್ಕೆ ಐರಾವತ ಬಂದಿದ್ದಾನೆಂದು ತಿಳಿದಾಗ ಎಲ್ಲರೂ ಕುಂತಿಯಲ್ಲಿ ಕ್ಷಮಾಚಿಸಿ ಗಜಲಕ್ಷ್ಮಿಯ ಐರಾವತಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ. ಶಾಸ್ತ್ರಗಳ ಪ್ರಕಾರ ಈ ಉಪವಾಸದಂದು ಮಹಾಲಕ್ಷ್ಮಿಗೆ 16 ಭಕ್ಷ್ಯಗಳನ್ನು ಅರ್ಪಿಸಲಾಗುತ್ತದೆ. ಹೀಗೆ ಪ್ರಾರಂಭವಾಗಿತ್ತು ವರಲಕ್ಷ್ಮಿ ವ್ರತ ಎಂದು ನಂಬಲಾಗಿದೆ. ಫ್ಯಾಕ್ಟ್ ನಂಬರ್ 2. ಲಕ್ಷ್ಮಿ ಎಂದರೆ ಹಣ, ಸಂಪತ್ತು, ಐಶ್ವರ್ಯ. ನೀವು ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು. 8 ಸಂಪತ್ತುಗಳು ಅಂದರೆ ಸಿರಿ, ಭೂಮಿ, ಸರಸ್ವತಿ, ಪ್ರೀತಿ, ಕೀರ್ತಿ, ಶಾಂತಿ, ಸಂತೋಷ, ಪುಷ್ಟಿ, ಈ ಪ್ರತಿಯೊಂದು ಶಕ್ತಿಯನ್ನು ಲಕ್ಷ್ಮಿ ಎಂದೇ ಸಂಬೋಧಿಸಲಾಗುತ್ತದೆ. ಹೀಗೆ ಹಲವಾರು ನಾಮಗಳಿಂದ ಕರೆಯಲ್ಪಡುವ ಲಕ್ಷ್ಮಿಯನ್ನು ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ವ್ರತವನ್ನ ಆಚರಿಸಿ ಪೂಜಿಸುವುದರಿಂದ ಲಕ್ಷ್ಮಿಯು ಸಂತೃಪ್ತಳಾಗಿ ಭಕ್ತರ ಬಯಕೆಯನ್ನು ನೆರವೇರಿಸುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಉತ್ತಮ ಸಂಪತ್ತನ್ನು ಕರುಣಿಸುತ್ತಾಳೆ ಎಂಬ ನಂಬಿಕೆ ಭಕ್ತರ ಗಣಗಳಲ್ಲಿದೆ. ಆದ್ದರಿಂದಲೇ ವರವನ್ನು ನೀಡುವಂತಹ ಲಕ್ಷ್ಮಿಯನ್ನ ವರಮಹಾಲಕ್ಷ್ಮಿ ಎಂದು ಕೂಡ ಕರೆಯುತ್ತಾರೆ. ಹಾಗೆ ಈ ಹಬ್ಬವನ್ನು ವರಮಹಾಲಕ್ಷ್ಮಿ ಹಬ್ಬ ಎಂದೇ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಯಾವ ಕಠಿಣ ನಿಯಮಗಳು ಕೂಡ ಇಲ್ಲ. ಭಕ್ತರು ಭಕ್ತಿಯಿಂದ ತಮಗೆ ಅನುಕೂಲಕರ ರೀತಿಯಲ್ಲಿ ಸರಳವಾಗಿ ಈ ವ್ರತವನ್ನು ಆಚರಿಸಬಹುದು. ಎಲ್ಲ ಹಬ್ಬಗಳಿಗೆ ಇರುವಂತೆ ವರಮಹಾಲಕ್ಷ್ಮಿ ಪೂಜೆಗೂ ಒಂದು ಕಥೆ ಇದೆ.
ಚಾರುಮತಿ ಎಂಬ ಮಹಿಳೆಯ ಕತೆ ಈ ಪೂಜೆಗೆ ಪ್ರೇರಣೆಯಾಗಿದೆ. ಒಮ್ಮೆ ಪಾರ್ವತಿಯು ತನ್ನ ಪತಿಯಾದ ಶಿವನಲ್ಲಿ ಒಂದು ಬೇಡಿಕೆ ಇಟ್ಟಳಂತೆ. ವಿವಾಹ ಆದ ಬಳಿಕ ಓರ್ವ ಮಹಿಳೆ ತನ್ನ ಜೀವನಕ್ಕೆ ಬೇಕಾದ ಎಲ್ಲವನ್ನು ಹೇಗೆ ಪಡೆಯಬಹುದು, ಅಂದರೆ ಪತಿಯ ಪ್ರೇಮ, ಮಕ್ಕಳ ಸುಖ, ಮೊಮ್ಮಕ್ಕಳ ಸುಖ ಹಾಗೂ ಸಾಕಷ್ಟು ಧನ ಸಂಪತ್ತನ್ನು ಎಲ್ಲವನ್ನೂ ಹೇಗೆ ಪಡೆಯುವುದೆಂದು ಕೇಳಿದಳಂತೆ. ಅದಕ್ಕೆ ಉತ್ತರಿಸಿದ ಶಿವ, ಯಾವ ಸಾಧ್ವಿ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸುತ್ತಾಳೋ ಆಕೆಗೆ ಜೀವನದಲ್ಲಿ ಎಲ್ಲ ಸುಖ ಸಂಪತ್ತುಗಳು ಲಭಿಸುತ್ತವೆ ಎಂದು ಹೇಳಿ ಚಾರುಮತಿಯ ಕಥೆಯನ್ನು ಪ್ರಾರಂಭಿಸುತ್ತಾನೆ. ಹಿಂದೆ ಮಗಧ ರಾಜ್ಯದಲ್ಲಿ ಚಾರುಮತಿ ಎಂಬ ಅತಿ ದೈವ ಭಕ್ತಿಯುಳ್ಳ ಮಹಿಳೆಯೊಬ್ಬಳಿದ್ದಳು. ತನ್ನ ಸದ್ಗುಣಗಳಿಂದ ಆಕೆ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾಗಿದ್ದಳು. ಆದರ್ಶ ಸತಿ, ಸೊಸೆ ಮತ್ತು ತಾಯಿಯ ಪಾತ್ರವನ್ನು ಅತಿ ನಿಷ್ಠೆಯಿಂದ ಚಾರುಮತಿ ಪಾಲಿಸುತ್ತಿದ್ದಳು. ಈಕೆಯ ಗುಣದಿಂದ ಪ್ರಸನ್ನಳಾದ ದೇವತೆ ಲಕ್ಷ್ಮಿ ಚಾರುಮತಿಯ ಕನಸಲ್ಲಿ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ನಂತರದ ಶುಕ್ರವಾರ ತನ್ನನ್ನು ಪೂಜಿಸುವಂತೆ ತಿಳಿಸಿ, ಒಂದು ವೇಳೆ ಈ ಪೂಜೆ ಪರಿಪೂರ್ಣವಾದರೆ ಆಕೆಗೆ ಜೀವನದಲ್ಲಿ ಏನು ಬೇಕೋ ಅವೆಲ್ಲ ಸಿಗುವ ವರ ನೀಡುತ್ತೇನೆಂದು ವಾಗ್ದಾನ ಮಾಡಿ ಹೋಗುತ್ತಾಳೆ. ಈ ಕೋರಿಕೆಯನ್ನು ಪರಿಪೂರ್ಣವಾಗಿ ನೆರವೇರಿಸಿದ ಚಾರುಮತಿ ತನ್ನೊಂದಿಗೆ ತನ್ನ ನೆರೆಹೊರೆಯರು ಮತ್ತು ಆಪ್ತರನ್ನು ಸೇರಿಸಿಕೊಂಡಳು. ಪೂಜೆ ಪೂರ್ಣವಾದ ಬಳಿಕ ಆಕೆಯ ಜೊತೆಗಿದ್ದ ಎಲ್ಲಾ ಮಹಿಳೆಯರ ಮೈಮೇಲೆ ಬಂಗಾರದ ಆಭರಣಗಳು ಪ್ರತ್ಯಕ್ಷವಾದದ್ದು ಮಾತ್ರವಲ್ಲದೆ ಅವರ ಮನೆಗೂ ಚಿನ್ನದ ದಾನವೂ ಸಿಗುತ್ತದೆ. ಈ ಎಲ್ಲ ಮಹಿಳೆಯರು ತಮ್ಮ ಜೀವನ ಉದ್ದಕ್ಕೂ ಈ ಪೂಜೆಯನ್ನು ನೆರವೇರಿಸುತ್ತಾ ಉತ್ತಮ ಜೀವನವನ್ನು ಪಡೆಯುತ್ತಾರೆ. ಅಂದಿನಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ವಿವಾಹಿತ ಮಹಿಳೆಯರು ನೆರವೇರಿಸುತ್ತಾ ಬಂದಿದ್ದು ಬಂಗಾರಕ್ಕೂ ಮಿಗಿಲಾದ ಆರೋಗ್ಯ ಮತ್ತು ನೆಮ್ಮದಿಯನ್ನು ಉಡುಗೊರೆಯಾಗಿ ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಈ ಕಥೆಯಿಂದ ನಮಗೆ ತಿಳಿದು ಬರುತ್ತದೆ. ವರಮಹಾಲಕ್ಷ್ಮಿ ಪೂಜೆಯ ಸಮಯದಲ್ಲಿ ಪರಿಗಣಿಸಬೇಕಾದಂತಹ ಪ್ರಮುಖ ವಿಷಯಗಳು. ಪೂಜೆ ಮಾಡಲು ರಾಹುಕಾಲ ಪ್ರಶಸ್ತ ಸಮಯವಲ್ಲ. ಸಾಮಾನ್ಯವಾಗಿ ಬೆಳಗ್ಗೆ 10:30ಯಿಂದ 11 ಗಂಟೆವರೆಗೆ ರಾಹುಕಾಲವಿದ್ದು ಈ ಅವಧಿಯ ಆಚೆ ಹೆಚ್ಚಿನ ಹೊತ್ತಿನಲ್ಲಿ ಪೂಜೆ ನಡೆಸುವುದು ಅತ್ಯಂತ ಶುಭಕರವಾಗಿದೆ. ಅಂದರೆ ಬೆಳಗ್ಗೆ 10:30ವರೆಗೆ ಮೊದಲು ಅಥವಾ ಮಧ್ಯಾಹ್ನ 12ರ ಬಳಿಕ ವರಮಹಾಲಕ್ಷ್ಮಿ ಪೂಜೆ ನಡೆಸುವುದು ಅತ್ಯುತ್ತಮ ಸಮಯವಾಗಿದೆ. ಹಲವೆಡೆ ಗೋಧೂಳಿಯ ಸಮಯ ಈ ಪೂಜೆಗೆ ಪ್ರಶಸ್ತ ಎಂದು ಕೂಡ ಭಾವಿಸಲಾಗಿದೆ. ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಲಶ ಪ್ರಮುಖವಾದದ್ದು. ಕಲಶ ಲಕ್ಷ್ಮಿಯ ಪ್ರತೀಕವಾಗಿದೆ. ಕಲಶವನ್ನು ಮಣ್ಣಿನ ಚಿಕ್ಕ ಗಡಿಗೆ, ತಾಮ್ರದ ಅಥವಾ ಬೆಳ್ಳಿಯ ತಂಬಿಗೆಗೆ ಹೀಗೆ ನಿಮಗೆ ಅನುಕೂಲ ತಕ್ಕ ಹಾಗೆ ಕಲಶವನ್ನು ಇರಿಸಬಹುದು. ಮೊದಲು ಒಂದು ಬಾಳೆ ಎಲೆಯನ್ನು ಇರಿಸಿ ಅದರಲ್ಲಿ ಅಕ್ಕಿಯನ್ನು ಹರಡಿ ನಂತರ ಇದರ ಮೇಲೆ ಕಲಶವನ್ನು ಕೂರಿಸಿ